ಸುರತ ಸಿನಿಮಾ ಒಂದು ಕೆಂಡ ಚಾಲಿ ಪೋಲಿಲು ನಮ್ಮ ತುಳು ಸಿನಿಮಾ ರಂಗಡ್ ಬರಂಜಿ ವಿಶೇಷವಾದ ಚಿತ್ರ ಯಶಸ್ಸಿನ ಚರಿತ್ರೆನ ಬರೆಯ ಚಿತ್ರ ಧಾರಣ ರಡ್ನೆ ತುಳು ಚಿತ್ರ ಇನ್ನಿತ ದಿನ ನನಗ ಬಿಡುಗಡೆ ಮಾತಿನ ಬಾರಿ ಕಾತೊಂದಿಲ್ಲ ಅಂಚಾದ ನನ್ನ ದುಂಬುಗು ಉದ್ಘಾಟನದ ಕಾರ್ಯಕ್ರಮ ನಿಕ್ಲೇನ್ ಮಾತಿನ ಆತ್ಮೀಯವಾದ ಮೋಕಿಡದಕ್ಕೊಂದು ಅಭಿವೃದ್ಧಿ ದುಂಬು ಪ್ರಾಸ್ತಾವಿಕವಾದ ಚಿತ್ರದ ಬಗ್ಗೆ ಒಂಜಿ ರಡ್ಡು ಪಾತ್ರನ ಸೇರ್ತಿನ ಮಾತಿನ ದುಂಬದಕ್ಕೆ ದೇವರನ್ನು ಪಡೆದು ವೀರೇಂದ್ರ ಶೆಟ್ಟಿ ಅವರು ಮೆರಡ ವಿನಂತಿ ಮಾಡ್ತಂದಿಲ್ಲ. ಆಲ್ಮೋಸ್ಟ್ ಒಂದು 2 ವರ್ಷ ಬಂಗ ಬದ್ದು ಇನಿ ಆಯ್ತ ನಿರೀಕ್ಷೆದ ರಿಸಲ್ಟ್ದ ದಿನ ನಾವು ಎಂಕ್ಲ ಟೀಮ್ದ ಬಂದಿದ್ದುಲ್ಲ ಆಯ್ತು ಅದ ಮತ್ತು ಅವನೊಂದೊಂದು ಎಂಕ್ಲ ಟೀಮ್ದಲ್ಲಿ ಗೊತ್ತು. ಈ ಶೋತ ವಿಶೇಷ ಬಂದಾಗ ನೆಟ್ ಆಲ್ಮೋಸ್ಟ್ 99% ಆಫ್ ಜನ ನಮ್ಮ ಟೆಕ್ನಿಷಿಯನ್ಸ್ ಆ್ಯಕ್ಟರ್ ನಕಲು ನಮ್ಮ ಒಂಜಿ ಉಲಯದ ಸರ್ಕಲ್ಗೆ ಮಲ್ತಿನ ಶೋ ಒಂದು ಅಂಚ ಒಂದೊಂದು ಎಂಕ್ಲೆಗೆ ಒಂದು ವಿಶೇಷ ಖುಷಿತ ವಿಷಯ ಮುಲ್ಪ ಪೂರ ನಮ್ಮ ಆತ್ಮೀಯರು ನೆಟ್ಟು ಕುಲ್ದೇರಿ ಎನ್ನ ಪಾರ್ಟ್ನರ್ ಎನ್ನ ಬಿಸ್ನೆಸ್ ಬಟ್ಟ ಡಾಕ್ಟರ್ ರಾಮಚಂದ್ರ ರಾವ್ ಎನ್ನ ಫ್ಯಾಮಿಲಿ ಡಾಕ್ಟರ್ ಸರ್ ಸೈಮನ್ ಉಲ್ಲೇರು SP ನಮ್ಮ ACB ಬೊಕ್ಕ ನಮ್ಮ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಆರು ಲಯಂಡೆ ಅಂತ ಇತ್ತು ನಿತೇಶ್ ಅರೆ ಆರು ಡಾಕ್ಟರೇಟ್ ತೆಗಿ ಬೊಕ್ಕ ಆರನ್ನ ರಿಲೀಸ್ ಆಗಿ ನಮ್ಮ ಫಸ್ಟ್ ಪಿಕ್ಚರ್ ಅವು ಎಂಕ್ಲೆಗೆ ಭಾರಿ ಖುಷಿತ ವಿಷಯ ಇಲ್ಲ ಮೊದಲು ರಂಗಭೂಮಿ ಬೊಕ್ಕ ಚಿತ್ರರಂಗ ತಿಕ್ಕಿನ ಫಸ್ಟ್ ಡಾಕ್ಟರೇಟ್ ಇದ ಮುಟ್ಟ ಏಪಲ ತೆಗೆದಿದ್ದಿ ಅದಕ್ಕೆ ನಮ್ಮ ಇಡೀ ನಾಟಕ ರಂಗದ ಕುಲ್ಲ ಚಿತ್ರರಂಗದ ಕುಲ್ಲ ಕಾಪಿಕಾಡ್ರಿಗೆ ಏಪಲ ಆಭಾರಿ ಅದು ಕೊಡಿ ಹೊಸತ್ತೊಂಜಿ ಆರು ಪಾತ ಸೃಷ್ಟಿ ಮಾಡ್ತಿರ್ಬಂಡ ಕಾರಣವು ಗಣೇಶರು ಎಂಗ್ಲ ಎಡಿಟರ್ ಅದು ಬಲೆ ಅದು ತಕ್ಕ ಇಗ್ಲಿಕ್ಕೆ ಪೂರ ನಮ್ಮ ಬಸ್ತ ನಮ್ಮ ಅಡ್ವರ್ಟೈಸ್ಮೆಂಟ್ ಮಾತೆಲ್ಲ ತೂತುಪ್ಪಾರೆ ಎಲ್ಲ ತೂತುಜಿರಂದೇನು ತೂವಂದ ಕುಲ್ಜಿರಂದೇನು ಮಾತು ತೂತಾರತ್ತ ಅಡ್ವರ್ಟೈಸ್ಮೆಂಟ್ ಆ ಇಡೀ ಬಸ್ತ ಪ್ಲ್ಯಾನ್ ಎಂಕಲ್ನ ರೂವಾರಿ ಎಂಕಲ್ನ ದಿಲ್ರಾಜ್ ಆಳ್ವೇರು ಎಂಕ್ಲಿಗೆ ಪ್ಲ್ಯಾನ್ ಕೊರ್ಪುನೆ ಇಡ್ತು ಪತ್ತಿನ ಖಾಲಿ ಆಯ್ತು ಪ್ಲ್ಯಾನ್ದ ರೂವಾರಿ ಮಾತ್ರತ್ತ ಆ ಪ್ಲ್ಯಾನ್ದ ಎಕ್ಸಿಕ್ಯೂಷನ್ದಲ್ಲ ರೂವಾರಿ ಆರೆ ನಾನು ಅಳ್ಪಂದದ ಒಂಚೂರು ಎಂಕ್ಲಿಗೆ ಉಪ್ಪರ ಬಂದಾಗ ಲಾಸ್ಟ್ಗೆ ಆ ಡಿಸಿನೇ ಮುಟ್ಟ ಪೋತ್ಲ ಎಂಕ್ಲಿ ನಾವು ಆ ಬಸ್ ಟಂಚ್ ಉರುಪುಲೆಕ್ಕ ಮಲ್ತನಾಡು ದಿಲ್ರಾಜ್ ಆಳ್ವೇರು ಎನ್ನ ಸ್ನೇಹಿತೆ ಅರೆಗಿಲ್ಲ ಎಂಗ್ಲಿ ಸ್ವಾಗತ ಬಯಸೋದಿಲ್ಲ ಎನ್ನ ಬಾಲ್ಯ ಮಿತ್ರ ಗಿರೀಶ್ ಶೆಟ್ಟಿ ಉಳ್ಳೇರು ನಮ್ಮ ರಡ್ಡು ಪತ್ರಕರ್ತ ದಿಗ್ಗಜನ ಕೂಡ 2 ಜನ ಉಳ್ಳೇರು ರವೀಂದ್ರ ಶೆಟ್ಟಿಲ್ಲ ಜಗನ್ನಾಥ್ ಶೆಟ್ಟಿ ಬಾಳ ಓಕೆ ನನ್ನ ಫ್ರೆಂಡ್ ವೆಂಕಟೇಶ್ ಕಾಮತ್ ಮಾತೆರೆಗಿಲ್ಲ ಸ್ವಾಗತ ಮಲ್ತೊಂದಿಲ್ಲ ಒಂಜಿ ನಿರೀಕ್ಷೆದ ಚಿತ್ರ ಎಂಕಲ್ನ ನಿಕ್ಲಿ ಫಸ್ಟ್ ನಿಕುಲೆ ತೂವೊಂದಿಲ್ಲ ಫಸ್ಟ್ ಎಂಚ ಉಂಡೊಂದು ಪನ್ಲೆ ಬೊಕ್ಕ ಶೋ ಮುಗಿ ಬೊಕ್ಕ ಒಂಜಿ 2 ನಿಮಿಷ ಗಿತ್ತೊನ್ವ ಶೋ ಮುಗಿಲಕ್ಕನೆ ಹೋಯ್ದ್ರು వచ్చిన 2 ನಿಮಿಷ ಉಂತುಲೆ 2 ನಿಮಿಷ ಪಾತಿರ್ದು ಬೊಕ್ಕ ನಮ್ಮ ಹೋಯಿ ನಮ್ಮ ನನ್ನ ಬಾಕಿದಾಗಲೇ ಕೊರ್ಪೇನ್ಪ ಪೂರ ಕಲಾಭಿಮಾನಿಗಳಿಗೆ ಬೊಕ್ಕ ಪೂರ ಕಲಾವಿದರಿಗೆ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇತ್ತೆ ಎಂಕಲ್ನ ಸೌತ್ ಇಂಡಿಯನ್ ಇಂಡಸ್ಟ್ರಿ ಪೂರ ಇಂಚ ಎಕ್ಸ್ಪೆನ್ಷನ್ ಆವೊಂದುಂಡು ಅವೇ ರೀತಿದ ಇತ್ತೆ ಫಸ್ಟ್ ಡಾಕ್ಟರೇಟ್ಲ ತೆಕ್ಕಿದ್ದು ತುಳು ರಂಗದ ಅಂಚಾದ ತುಳು ಸಿನಿಮಾಲೆಲ್ಲ ಮಸ್ತ್ ಎಕ್ಸ್ಪೆನ್ಷನ್ ಆವಡು ಪೂರ ಮೌಸ್ ಸಕ್ಸಸ್ ಆವಡು ಬಂದು ಬಯಸೋದಿಲ್ಲ. ಅವೇ ರೀತಿ ಮಗನ ಮಹಿಷ ಪೂರ ಟೀಮ್ ಇಲ್ಲ ಎನ್ನ ವಿಶಸ್ ಐ ವಿಶ್ ಎ ವೆರಿ ಸಕ್ಸಸ್ಫುಲ್ ರನ್ನಿಂಗ್ ಆಫ್ ದಿಸ್ ಮೂವಿ. ಥ್ಯಾಂಕ್ ಯು ಅಂತ. ತುಳುವಿನಲ್ಲಿ ಕಂಬಳ ಎನ್ನುವಂತ ಚಿತ್ರವನ್ನ ತಯಾರು ಮಾಡ್ತಾ ಇರುವವರು ನಮ್ಮ ಡಾಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಅವರು, ಕನ್ನಡದ ಯಶಸ್ವಿ ಓರ್ವ ನಿರ್ದೇಶಕ, ಅವರಿಗೆ ಆತ್ಮೀಯವಾದಂತಹ ಸ್ವಾಗತ. ಅಂಚನೆ ವಿಜಯ್ ಕುಮಾರ್ ಕೊಡಿಯಲ್ವೇ ನಮ್ಮೊಟ್ಟು ಗುಲೇರರಿಗೆ ಆತ್ಮೀಯ ಬರ ಚಿತ್ರ ಸ್ವಾಗತ ಸಲ್ಲಿಕೆ ಮಾಡ್ತಂದಿಲ್ಲ. ಜೀವ ಸರಿ ಅನ್ನಿಕ್ಕೆ ಡಾಕ್ಟರ್ ಗಡ್ ಡಾಕ್ಟರ್ എടുത്തില്ലേ മാത്രല്ല അഞ്ച ನವೀನ್ ಡಿಪೆಂಡ್ ನಮ್ಮೊಟ್ಟಿಗೆ ಜೊತೆ ಸಿನಿಮಾ ಇರಬೇಕು ಪಾತ್ರ ಟೈಮ್ ಆಗ್ತದೆ. ಡಾಕ್ಟರ್ ಟಿಕ್ಕಿ ಒಕ್ಕ ಫಸ್ಟ್ ಶೀತ ಅದು ಮರೆದು ಹೋಗ್ತೀನಿ ನಾನು. ಮಗನೇ ಮಹಿಷ ವೀರು ಶೋಲೆಡ್ಲೊಂಜಿ ವೀರು ಇತ್ತು, ವೀರು ಸಕ್ಸಸ್ಫುಲ್ ವೀರು ಅಂಚಿನ ನಮ್ಮ ತುಳುನಾಡಲ್ಲೊಂಜಿ ವೀರು ಸಕ್ಸಸ್ಫುಲ್ ವೀರು. ಮಗನೇ ಮಹಿಷ ಆ ಟೈಟಲ್ಗೆ ಅನ್ನಗನೇ ಡಾಕ್ಟರ್ ಮೋಹನ್ ಇರೋರ ಕೂಡ ಈಗ ಫಸ್ಟ್ ಟೈಟಲ್ ರಿಲೀಸ್ ಬಂದಿದೆ ಡಾಕ್ಟರ್ ಮೋಹನ್ ತುಳುನಾಡದ ಕುಡೊಂಜಿ ಮಹಾ ಸಾಂಸ್ಕೃತಿಕ ಒಂಜಿ ರಾಯಭಾರಿ ಅರದೇ ಓಪನ್ ಬಂದಿರಿ. ಆದ್ರೆ ಮಗನೇ ಮಹಿಷ ಬರಲ್ಲ ಕುಡರಲ್ಲಿ ಹೇಳಿದ್ರು ಮಗನೇ ಮಹಿಷ ಬರಲಿ ಇಂಥ ಮಗನೇ ಮಹಿಷ ಭಾರಿ ಬಂಗಮತದ 9 ಪೆಟ್ಟಲ ಜೋರಿತ್ತು ಆ ಟೈಮು. ಬಂಗಮತದ ಮುಂದಿನ ಸಿನಿಮಾ ವಿಶೇಷವಾದ ಕನ್ನಡ ಚಿತ್ರರಂಗದ ಒಂಜಿ ಮಾಮಲ್ಲ ನಿರ್ದೇಶಕರು ರಾಜೇಂದ್ರ ಸಿಂಗ್ ಬಾಬು ಸರ್ ಇಂಟ್ರೊಟ್ಟಿಗೆ ಸಿನಿಮಾಗೂ 5 ದಿನ
ನೀವು ಬಂದಿದ್ದು ಸರ್ ನಮಗೆ ಒಂದು ನಮ್ಮ ಬಲ ಜಾಸ್ತಿ ಆಗಿದೆ. ಕಂಬಳ ಬಂಕಿನ ಸಿನಿಮಾ ನಿರ್ದೇಶನ ಮಾಡ್ಕೊಳ್ಳಿ ನಮ್ಮ ಕೊಡಲು ಸಾಹಿತ್ಯ ಕತೆ ಪಕ್ಕ ಸಾಹಿತ್ಯದ ಒಟ್ಟಿಗೂ ಇಡೀ ಎರುಕುಲನ ಪೂರ ಗುರ್ತಾದ ವಿಜಯ ವಾಯುರು ಒಲ್ತು ಬಿದ್ದಾಡು ಅಂಡ್ ಆತ ಸಂಶೋಧನೆ ಮಾಡಿದೆ ಎರುಕ ಬಗ್ಗೆ ಓಜೆ ಒಲ್ಲು ದೂಜೆ ಒಲ್ಲು ಪೂರ ಬಂತಾರೆ ಅಂಚ ಮಗನೇ ಮಹಿಷ ಸಿನಿಮಾ ಇಡೀ ಚಿತ್ರರಂಗವನ್ನು ಒಟ್ಟು ಮಾಡಿದ್ರು ಸಿನಿಮಾ ಒಂದು దాని మని పూజారి ఇడీ చిత్రరంగం ఈ సినిమాడు వీరు ಊಟಮಾಡ್ತಾರೆ ಒಂದು ಸಾಂಗ್ ಪ್ರತಿ ಊರಿಲ ನಮ್ಮ ತುಳುನಾಡದ ಕಲಾವಿದರನ್ನು ಬರ್ಪಲೇಕ ನಿರ್ದೇಶಕರನ್ನು ತಂತ್ರಜ್ಞರನ್ನು ಪೂರ ಒಂದು ಸಾಂಗ್ ಬರ್ಪಲೇಕ ಮಾಡಿದ್ದಾರೆ ಇನ್ನು ಬಹುಶಃ ಗೋವಿಂದನ ಒಂದು ಸಿನಿಮಾಡು ಮಾತಾ ಕಲಾವಿದರನ್ನು ಹಿಟ್ ಶಾರುಖ್ ಖಾನ್ ಸಿನಿಮಾಡು ಅಂಚೆ ನಮ್ಮ ತುಳುವೆರದಾಲ ಕಮ್ಮಿಜಿಂದು ಪೂರಾ ನಿರ್ದೇಶಕರನ್ನು ಒಂಜಿ ಕಲಾವಿದರೆಲ್ಲ ತಂತ್ರಜ್ಞರನ್ನು ಮಾತ್ರ ಒಂದು ಸಾಂಗ್ಗಳು ಬರ್ಪಲೇಕ ಮಾಡಿದ್ರು ನಾಯಕ ನಟನಗಳನ್ನು ಕೂಡ ಪೂರ ಬರ್ಬಾದಿ ಮಂಚಿನ ಸಿನಿಮಾ ಬಾರಿ ಪೂರ್ವದ ಒಂದು ಕತೆ ಮಾತೆಲ್ಲ ಬಾರಿ ಪೂರ್ವ ಅಭಿನಯ ಮಾಡಿದ್ರು. ಈ ಸಿನಿಮಾ ಚಾಲಿ ಪೋಲಿದ ಲೆಕ್ಕಲಿ ಅತ್ಯಂತ ಯಶಸ್ವಿ ಆಪಣ ಪಂಪಿನ ಸಂದೇಹ ಹೆಜ್ಜೆ ಈಗಲೂ ಮಾತಾಡಿ ಆಶೀರ್ವಾದ ಪ್ರೋತ್ಸಾಹ ಪಡೆ ಪತ್ರಕರ್ತ ಮಿತ್ರರಿಗೆ ಈ ಸಿನಿಮಾಗೂ ಭಾರಿ ಎಂಕ್ಲೈಡ್ ಪರಿಸಹಾಯ ಹೊಂದೋದು ಪ್ರತಿಯೊಂದು ಪ್ರಕಟಣೆಲ್ಲ ಪ್ರತಿಯೊಂದು ಇಂಜಿನ ಕೊಡನೆಲ್ಲ ಈ ಪತ್ರಿಕೆ ಕುರಿತು ಈ ಸಿನಿಮಾಗೂ ತುಳುವೇರು ಬರ್ಪಲೇಕ ಮಲ್ದೇರು ಬರ್ಪಡಕ ಆಪಣು ಖಂಡಿತವಾಗಲೂ ಈ ಸಿನಿಮಾ ಯಶಸ್ವಿ ಆಪಣು. ಥ್ಯಾಂಕ್ ಯು. ನಾನೊಬ್ಬ ದಿಢೀರಂತ ಅನಿರೀಕ್ಷಿತವಾಗಿ ಈ ಒಂದು ಸಮಾರಂಭಕ್ಕೆ ಈ ಚಿತ್ರದ ಬಿಡುಗಡೆ ಸಮಾರಂಭಕ್ಕೆ ನಿನ್ನೆ ರಾತ್ರಿ ವಿಜಯಕುಮಾರ್ ಕೊಡಿಯಾರ್ ಬೈಲರು ಮತ್ತು ನವೀನ್ ಡಿ ಪಾಟೀಲ್ ಅವರು ಹೇಳಿದಾಗ ಯಾವುದೇ ಚಿತ್ರ ಆಗಲಿ ಅದು ನಮ್ಮ ಚಿತ್ರ ಅಂತ ಬರಬೇಕು ನಾವು. ಏಕೆಂದರೆ ನಮ್ಮಲ್ಲಿ ನಾವು ಒಂದು ಒಗ್ಗಟ್ಟಾಗಿರಬೇಕು. ಏಕೆಂದರೆ ನಮ್ಮ ಗಾಂಧಿನಗರದಲ್ಲೆಲ್ಲ ಹೇಗಿರುತ್ತೆ ಅಂದರೆ ಒಂದು ಸಿನಿಮಾ ರಿಲೀಸ್ ಆದರೆ ಮಧ್ಯಾಹ್ನ 11 ಗಂಟೆಯಿಂದನೇ ಏನು ಡಬ್ಬಾನ ಪಿಕ್ಚರು ಏನು ಆ ಪಿಕ್ಚರ್ ಒಂದು ದಿವಸ ಓಡುತ್ತಾ ಇಲ್ವ ಅನ್ನೋ ಮನೋಭಾವ ಬೆಳೆಸ್ಕೊಂಡಿದ್ದಾರೆ. ಅದೆಲ್ಲ ತಪ್ಪು. ಎಲ್ಲ ಮನೋಭಾವಗಳನ್ನು ಕಿತ್ತು ಒಂದು ಚಿತ್ರ ಯಾವಾಗಲೂ ಯಶಸ್ವಿ ಆಗಬೇಕು. ಆ ಯಶಸ್ವಿ ಆದರೆ ಆ ಚಿತ್ರದ ಕಲೆ ತಂತ್ರಜ್ಞರು ನಿರ್ದೇಶಕರು ನಿರ್ಮಾಪಕರು ಎಲ್ಲರಿಗೂ ಅನುಕೂಲ ಆಗುತ್ತೆ. ಹಾಗೆ ಅದರಲ್ಲಿ ಕೆಲಸ ಮಾಡೋ ತಂತ್ರಜ್ಞರಿಗೆ ಮತ್ತು ನಟರಿಗೆಲ್ಲ ಒಂದು ಜೀವನದಲ್ಲಿ ಹೊಸ ಹೊಸ ಕೆಲಸಗಳಿಗೆ ಪ್ರಯತ್ನ ಮಾಡೋದಕ್ಕೆ ಸ್ಫೂರ್ತಿ ಆಗುತ್ತೆ. ಇವತ್ತು ಮತ್ತೆ ಈ ಕರೋನಾ ಕಾಲದಲ್ಲಿ ಕೆಲವು OTT ಕಂಪ್ನಿಗಳು ಆಗೋಯ್ತು, ಸಿನಿಮಾ ಮುಚ್ಚೋಯ್ತು, ಸಿನಿಮಾ ಇಲ್ಲ, ಇನ್ನೇನಿದ್ರು OTT ಅಂತಿದ್ರು. ಪಾಪ ಅವ್ರಿಗೆ ಗೊತ್ತಿಲ್ಲ. ಅವ್ರು ಹೇಳಿದ್ಮೇಲೆ ಈಗ 1000 ಕೋಟಿಗೆ ರೀಚ್ ಆಗಿಬಿಟ್ಟಿದ್ದೀವಿ ನಾವು. ಒಂದು ಸ್ಮಾಲ್ ಫಿಲಮ್ ಕಾಶ್ಮೀರ್ ಫೈಲ್ಸ್ 16 ಕೋಟಿಲಿ ಮಾಡಿದ್ದು 400 ಕೋಟಿ ಹೊರಟೋಯ್ತು. 300-400 ಕೋಟಿ ಸೌತ್ ಇಂಡಿಯನ್ ಫಿಲಮ್ಸ್ ಎಲ್ಲ 1000 ಕೋಟಿಗೆ ರೀಚ್ ಆಗ್ತಾ ಇದೆ. ಇವತ್ತು ಎಲ್ಲ ಕಡೆ ಏನು ಡಿಸ್ಕಷನ್ ಅಂದರೆ ಮೊದಲೆಲ್ಲ ಬರೀ ಬಾಲಿವುಡ್ ಅಂತಿದ್ರು. ಈಗ ಬಾಲಿವುಡ್ ಅಲ್ಲ, ಇಟ್ ಇಸ್ ಇಂಡಿಯನ್ ಸಿನಿಮಾ. ಹಾಗೆ ತುಳುನೂ ಒಂದು ಇಂಡಿಯನ್ ಸಿನಿಮಾ. ಇವತ್ತು ಚಿಕ್ಕ ಚಿತ್ರಗಳು ಚಿಕ್ಕದು ದೊಡ್ಡದು ಅನ್ನೋದು ಏನೂ ಇಲ್ಲ. ಪ್ರತಿಯೊಬ್ಬರು ಕಷ್ಟಪಟ್ಟು ಎಲ್ಲರೂ ತಮ್ಮ ತಮ್ಮ ಪ್ರಯತ್ನವನ್ನು 100% ಹಾಕಿ ಸಿನಿಮಾ ಮಾಡ್ತಾರೆ. ಪ್ರೇಕ್ಷಕರು ಭಾಳ ಬುದ್ಧಿವಂತರು. ಅವ್ರ ಒಂಥರ ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದಂಗೆ. ಯಾವ ಚಿತ್ರ ಅವರು ಮೆಚ್ತಾರೆ ಅದಕ್ಕೆ ಇವತ್ತು ಎಲ್ಲೆಲ್ಲಿದು ಮಾರ್ಕೆಟ್ ಇದೆ, ಆಲ್ ಓವರ್ ವರ್ಲ್ಡಲ್ಲಿ ಮಾರ್ಕೆಟ್ ಇದೆ. ಏಕೆಂದರೆ ಡಿಜಿಟಲ್ ಮೀಡಿಯಾ ಇರೋದ್ರಿಂದ. ಆದ್ದರಿಂದ ಮಹೇಶ್ ಅಂದರೆ ನಾನು ಕತೆ ಓದಿದೆ, ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು. ನಾನು ವಿಜಯನ ಹತ್ರ ಹೇಳಿದೆ ಈ ಕತೆ ತುಂಬ ಐಡಿಯಾ ಚೆನ್ನಾಗಿದೆ ಅಂತ. ಸೊ ಒಳ್ಳೆಯದಾಗಲಿ, ಎಲ್ಲ ಕಡೆ ಯಶಸ್ಸಿನ ಜಯವೇದಿ ಬೆಳೆಸಿ ಮತ್ತೆ ಮತ್ತೆ ಇನ್ನೂ ಹೆಚ್ಚಿನ ಚಿತ್ರಗಳು ಆಗಲಿ ಅನ್ನೋದನ್ನು ನನ್ನ ಒಂದು ಆಸೆ. ಮತ್ತು ತುಳುನಾಡು ದೊಡ್ಡ ಸಂಸ್ಕೃತಿ ಇರುವಂಥ ದೇಶ. ಅದನ್ನು ನಾವು ಎಲ್ಲರೂ ಪ್ರತಿಬಿಂಬಿಸೋದಕ್ಕೆ ಪ್ರಯತ್ನ ಪಡಬೇಕು. ನಾನು ಒಂದು ಚಿಕ್ಕ ಪ್ರಯತ್ನ ಈ ಒಂದು ನಿಟ್ಟಿನಲ್ಲಿ ವಿಜಯಕುಮಾರ್ ಕೊಡಿಯಾಲ್ ಅವರು, ನಮ್ಮ ನವೀನ್ ಡಿ ಪಾಟೀಲ್ ಅವರೆಲ್ಲ ಬಹಳ ಸಹಕಾರ ಕೊಟ್ಟು ಸುಮಾರು ಒಂದು 60 ದಿನದ ಚಿತ್ರೀಕರಣ ಮುಗಿಸಿ ತಯಾರು ಮಾಡಿದ್ದೀವಿ. ಸೊ ತಮ್ಮೆಲ್ಲರ ಆಶೀರ್ವಾದ ಬೇಕು. ಹಾಗೆ ಈ ಚಿತ್ರಕ್ಕೆ ಮತ್ತೊಮ್ಮೆ ಈ ಚಿತ್ರ ಒಂದು ಒಳ್ಳೆಯ ಯಶಸ್ಸಾಗಲಿ ಅಂತ ಹೇಳಿ ತುಳುನಾಡಿಗೆ ಒಂದು ಮತ್ತೊಂದು ಕಿರೀಟ ಸಿಕ್ಕಲಿ ಅನ್ನೋದು ನನ್ನ ಆಸೆ. ಆಲ್ ದ ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ಚಿತ್ರದ ಬಿಡುಗಡೆದಲ್ಲಿ ಸರಿಯಾದ 10 ಗಂಟೆಗೆ ನಮ್ಮ ಸಿನಿಮಾಗೆ ಚಾಲನೆ ಬರೋಲ್ಲ.
ಒಂದು ಕೊಟ್ಟು ನಮ್ಮಡಕ್ಕೂ ಅಂಚಾದ ವೇದಿಕೆ ಎಡ್ತಿನ ಮಾತ ಗಣ್ಯರ ಪರವಾದ ದಿಲ್ರಾಜ್ ಆಳ್ವೇರು ಒಂದು ಅಧ್ಯಕ್ಷನ ಎಲೆಕ್ಟ್ ಪಾತಿರ್ದು ಎದುಕ ನಮ್ಮ ಹುಡುಗರದಾಗ ಹೆಸರು ಮುಗಿತಾರ ಮಾಡ್ಕೊ ದಿಲ್ರಾಜ್ ಆಳ್ವೇರು ವಿಶೇಷವಾದ ವಿವರಣೆ ಕಡೆ ಉಲ್ಲೇಖ ಮಾಡ್ತಾರೆ. ಈ ಸಿನಿಮಾದ ಪ್ರಚಾರಕ್ಕೆ ವಿಶೇಷವಾದ ಸುರೂತ ಪರಿಕಲ್ಪನೆ ಅನ್ಕೊಂಡಿ ತುಳು ಚಿತ್ರಡ್ ಬಸ್ಕ್ ಆ ವಿಶೇಷವಾದ ಚಿತ್ರ ಪೋಸ್ಟರ್ ದಾದ ನವೀನ ಪಾಟ್ನೆಟ್ ಮುಖೇನ ಹಳ್ಳಿಗೆ ಆ ಸಿನಿಮಾದ ಒಂದು ಮಾಹಿತಿ ಆಡು ಪ್ರಚಾರ ಆಡು ತಲುಪಲೇಕ ಮಲ್ದಿನ ಚಿತ್ರ ಯಶಸ್ಸು ದಿಲ್ರಾಜ್ ಆಳ್ವೇರು ದುಡ್ಡು ಅಂಚಾದ ಈ ರಟ್ಟು ಪಾತ್ರ ಈ ಕಾರ್ಯಕ್ರಮದ ನೆಲೆಟಿ ಪಾತ್ರ ಬಂದು ಕೇಳೋದಿಲ್ಲ. ಇಂಥ ಕಾರ್ಯಕ್ರಮದ ವೇದಿಕೆ ಡುಪ್ಪುನ ಮಾತ ಗಣ್ಯರೇ ಸೇರಿದಿನಂಚಿನ ಮಾತ ತುಳು ಅಭಿಮಾನಿಲೆ ವೀರೇಂದ್ರಣ್ಣನ ಈ ಪಿಕ್ಚರ್ ರಿಲೀಸ್ ಹಾಕೊಂಡು ನೆಕ್ ಒಂದು ಬ್ಯಾನರ್ ಪಾಡು ಅತ್ತನ ನೆಕ್ ಪ್ರಮೋಷನ್ ಮಾಡ್ಕೊಡು ಬಂದು ಕೇಂದ್ರ ಸಂದರ್ಭ ಎನ್ನಲ್ಲ ಒಂದು ಎಲ್ಲಿಯ ಸ್ವಾರ್ಥ ಇತ್ತು ಅದನ್ನು ಕೆಂಡ ಕರಿನ ರಾಮಕೃಷ್ಣಾಶ್ರಮದ 5 ವರ್ಷದ ಸ್ವಚ್ಛ ಭಾರತ ಕಾರ್ಯಕ್ರಮ ನಿರಂತರವಾದ ನಾನು ಕೈ ಜೋಡಿಸೋದು ಬತ್ತಿನ ಸಂದರ್ಭ ಈ ಪೋಸ್ಟರ್ ಬ್ಯಾನರ್ ಪಾಡಿನ ಸಂದರ್ಭ ಇಂಕ್ಲೆ ಗೋಡೆಗೆ ಕ್ಲೀನ್ ಮಂತದ್ದು ಬಾರಿ ಭಂಗ ಹೊಂದಿತ್ತು ಎನ್ನಲ್ಲ ಒಂದು ಎಲ್ಲಿಯ ಸ್ವಾರ್ಥ ವೀರೇಂದ್ರ ನಡ ಪಂಡೆ ಈ ಗೋಡೆಗೆ ಅನ್ಮಲ್ಪ ಜಿ ಟೈಮ್ ಒಂಜಿ ಹೊಸ ಒಂಜಿ ಕಲ್ಪನೆ ನಮ್ಮ ತುಳುನಾಡು ಕೊರ್ಕ ಅದಾದ ಪಂಡ ನಮ್ಮನೆ ಬಸ್ ದಾದೊಂಡು ಅವೇನು ನಮ್ಮ ಪ್ರಚಾರ ಮಾಧ್ಯಮವಾದ ನಮ್ಮ ಬಳಕೆ ಮನ್ಪು ಅನ್ಪಂದು ಆಡ ಪಂಡೆ ಆರು ಆತೆ ಖುಷಿ ಟೈಮ್ ಜೊತೆ ಸ್ವೀಕಾರ ಮಾಡ್ತೇವೆ ಈಜು ನೀನು ಮನ್ಪೊಡು ಅನ್ಪಂತ ದೃಷ್ಟಿ ಅಣ್ಣಲ್ಲ ಕೆಲವು ಅಡೆತಡಕ್ಕೆ ಬರ್ತನಲ್ಲ ಅವೇನು ಸರಿ ಮಂತೊಂದು ಪೋಯ ಅರ್ಧ ಕೇನೊಂದಿತ್ತ ಎಂಚ ನೆಕ್ ರೆಸ್ಪಾನ್ಸ್ ಎಂಚುಂಡು ಬಂದು ಎಡ್ಡೆ ರೆಸ್ಪಾನ್ಸ್ ಉಂಡು ಜನಕ್ಲಿಗೆ ಎನ್ನ ಐಡಿಯಾದ ಕೇಂಡ ನಿರಂತರವಾದ ಒಂಜಿ ಬ್ಯಾನರ್ ನಮ್ಮ ಸ್ಟಿಲ್ ಆದುಪ್ಪುಡು ಅಂಡ ಬಸ್ ಚಾಲನೆ ಆದುಪ್ಪು ಹಿಡಿದಾದ್ರ ಮಾತೆರ್ಗ್ಲ ಅವೇನು ಪ್ರಚಾರ ಹಾಕೊಂಡು ಬಂದ ದೃಷ್ಟಿ ವೀರೇಂದ್ರಣ್ಣ ಪಂಡೆ ಅಂಚೆನೆ ಅವೇನು ಆರು ಆ ಒಂದು ಪಂಡದ ನಮ್ಮ ಒಂಜಿ ಬಸ್ ಇಂಡಸ್ಟ್ರಿಗ್ಲ ಒಂಜಿ ತುಳುನಾಡದ ಈ ದಾದ ನಮ್ಮ ಸಿನಿಮಾಗ ಒಂಜಿ ನಮ್ಮನೆ ಒಂಜಿ ಕೊಡುಗೆ ಕೊರ್ಪುನಲ್ಲ ಒಂಜಿ ಭಾಗ್ಯ ನಂಗೆ ತಿಕ್ಕಂಡು ನನ್ನವರ ವೀರೇಂದ್ರ ಶೆಟ್ಟರನ್ನ ಸಾರಥ್ಯಡು ಮೂರ್ತಿ ಬರ್ತದೆ ಅಂಚಿನ ಈ ಸಿನಿಮಾಗ ಯಶಸ್ವಿ ಹಾಕೊಂಡು ಖಂಡಿತವಾದ್ಲ ಅವ್ರನ್ನ ರೇಂಜಿನ ಕಷ್ಟಪಡ್ತಾರ ಐಕ್ ಖಂಡಿತವಾದ್ಲ ಫಲ ಒಪ್ಕೊಂಡು ಬಂದು ಖಂಡಿತವಾದ ನಮ್ಮ ಗಣ್ಯರು ಹಿರಿಯಕ್ಕಳು ಪಾತೆರ್ಲ ಹಾಕಲ ಆಶೀರ್ವಾದ ಖಂಡಿತ ಉಂಡು ಪನ್ನೊಂದು ಏನಾರು ಪಾತ್ರ ಮುಗಿಬಹುದು. ಸುಮ್ಮಲು ದಿಲ್ರಾಜ್ ಆಳ್ವೇರಿಗೆ ನರದುಂಬುಗು ಸಭಾ ಸಂಪ್ರದಾಯದ ವೇದಿಕೆ ಎಡ್ತಿನ ಮಾತ ಗಣ್ಯ ಮಾನ್ಯರಿಗೆ ಒಂಜೇ ಪಾತೆರಡು ಧನ್ಯವಾದ ಸೊಲ್ಮೆನ ಸಲ್ಲಿಕೆ ಮತ್ತೊಂದು ಬುಡುಗಡೆದ ಇಂದಿ ಸಭಾ ಸಂಪ್ರದಾಯ ಸಭಾ ಕಾರ್ಯಕ್ರಮ ಮುಗಿತೊಂದಿಲ್ಲ ನರದುಂಬುಗು ಸಿನಿಮಾ ಈಗ ಮಾತೆಲ್ಲ ಕಣ್ಣು ದಿಂಜವನ ಚಿತ್ರ ಹೊರತು ಬಂದಿಲ್ಲ ಈ ಹೊರತು ಗೊಂಜಿ ಈಗಲೇ ಮಾತೆಲ್ಲ ನೆನಪು ಮಲ್ಪದೆ ಅದನ್ನ ಕೇಂಡ ಮಗನೆ ಮಹಿಷ ಬಿಡುಗಡೆ ಒಂದುಂಟು ನಮ್ಮ ಮಾತೆಲ್ಲ ತೂವೊಂದಿಲ್ಲ ಅಂಚೆನೆ ಚಿತ್ರ ಎಡ್ಡೆ ರೀತಿದ ಪ್ರಚಾರನ ಎಡ್ಡೆ ರೀತಿದ ಅಭಿಪ್ರಾಯನ ತಿಕ್ಕಿ ನಮ್ಮ ಮಿತ್ರರಾದಕ್ಕೂ ಬಂಧುಲಾದಕ್ಕೂ ಮಾತೆಲ್ಲ ತೆರಿಪಾದ ವೀರೇಂದ್ರ ಶೆಟ್ಟಿ ಪಕ್ಕ ಇಡೀ ತಂಡ ಎಂದು ನಲ್ಪ ನಾವು ಮಾತೆಲ್ಲ ಒಗ್ಗಟ್ಟಾದ ಪಂಡ್ರಲ್ಲೇ ಮೂವಿ ಶೋಕಾದ್ ಇಷ್ಟ ಅಂಡಿ ಮಸ್ತ್ ಥ್ಯಾಂಕ್ಸ್. నేను ಈ ತಾಟಿ ನಮ್ಮ ಕುಡ್ಲದ ಒರ್ಮೆ ಕೇನೋಡುಂದಾಂಡ ನಿಖುಲು ಒಂಜಿ ರಡ್ಡ ಪಾತ್ರ ದೇಳ್ಬೋದು ಪನೋಡು ನಿಖಲ್ನ ಇನ್ಸ್ಟಾಗ್ರಾಮ್ಡ ವಾಟ್ಸಾಪ್ಡ ಒಯ್ಟ್ಲ ಒಂಜಿ ಫೇಸ್ಬುಕ್ ರಡ್ಡಿ ಎಡ್ಡ ಪಾತ್ರ ಪಾತಿರ್ನಂದಾಂಡ ನಮ್ಮ ಈ ಫಿಲ್ಮ್ಗೆ ನನಾತ್ ಇಂಚೇನೆ ಜನ ಬರುವೇರು ನನಾತ್ ಬರುವೇರು ಸಪೋರ್ಟ್ ಮಾಡ್ಲೆ ಮಾತಿರ್ಲ ನಿಖಲ್ನ ಒಂಜಿ ವರ್ಡ್ ಆಫ್ ಮೌತ್ಲ ಮ್ಯಾಟರ್ ಹಾಕೊಂಡು ನಿಖಲ್ನ ರಿವ್ಯೂಲ ಮ್ಯಾಟರ್ ಹಾಕೊಂಡು ಪ್ಲೀಸ್ ಒಂಜಿ ರಡ್ಡ ಎಡ್ಡ ಪಾತ್ರ ಬರಲಿ. ಥ್ಯಾಂಕ್ ಯು ಸೋ ಮಚ್. ಆಕ್ಟಿಂಗ್ ಮಾತೆಲ್ಲ ಪುಣ್ಯ ಮಗಳ ಕೂಡ ಭಾರಿ ಮಾತೆಲ್ಲ ಯೂಸ್ ಮಾಡ್ತೇವೆ ಸೀಕ್ವೆನ್ಸ್ ಬೆಸ್ಟ್ ಸ್ಟ್ಯಾಂಡರ್ಡ್ ಪಿಕ್ಚರ್
story ಮಾತ್ರ ಲಭ್ಯವಿಲ್ಲ ಏರ್ ಲಭ್ಯವಾಗಿ ಮೂವಿ ಮಾರ್ಕ್ಸ್ ಲೊಕೇಶನ್ ಕಾಮಿಡಿ ಸಾಂಗ್ ಆ್ಯಕ್ಟಿಂಗ್ 100% ನೋಡೋದು ಪೂರ ಒಂದೇ ಲೆಕ್ಕ ಆ್ಯಕ್ಟಿಂಗ್ ಪೂರ ಫಿಲ್ಮ್ ಮಾತಾಡಲ್ಲ ತೂಕು ಲೆಕ್ಕ ಭಾಳ ಇಷ್ಟ ಸೋಷಿಯಲ್ ಮೀಡಿಯಾ ಲಾಸ್ಟ್ ಸೀನ್ ಮಸ್ತ್ ಇಷ್ಟ ಆಯಿತು ಕಾಮಿಡಿ ಪಂಚಸ್ ಕುಟುಂಬ ಸಂಸಾರ ಮತ್ತು ಪಿಕ್ಚರ್ ಬ್ಯೂಟಿಫುಲ್ ಮೂವಿ ಕಾಮಿಡಿ ಮೂರ್ಜಂತೆಲ್ಲ ರೋಲ್ ಅಂಡ್ ಓವರಾಲ್ ಮಾತಿಗೆಲ್ಲ ಇದ್ದಾರೆ ಎಸ್ಪೆಷಲಿ ಕೊರಿಯೋಗ್ರಫಿ ಮಸ್ತ್ ಸೆಟ್ ಬೈದಂಡ ಮಂಡಲಕ್ಕೆ ಕೊರೋನಾ ಪ್ರಾಜೆಕ್ಟ್ ಎಂಟರ್ಟೈನ್ಮೆಂಟ್ ಮಸ್ತ್ ಟೈಮ್ ಮೂಲೆ ಗೊತ್ತಾಗ್ತದೆ ಸೊ ಇವರು ಸರ್ ಒನ್ಸ್ ಅಗೇನ್ ಸ್ಪೆಷಲ್ ಕೂಡ ಕಾಪಿಕಾಡ್ ಸರ್ ಆಗ್ಬೋದು ಪಡೀಲ್ ಸರ್ ಆಗ್ಬೋದು ಅರವಿಂದ್ ಮಾತ್ರ ಒಟ್ಟಿಗೆ ವಿತ್ ಗುಡ್ಸ್ ಸೊ ಮಾತ್ರ ಮೂವೀಸ್ ತುಂಬ ಸಮೇತ ಸೂಪರ್ ಹಿಟ್ ಪೂರ ಎಲ್ಲ ಪೂರ ಕಲಾವಿದರು ಒಂದು ಸಾಂಗ್ ಇನ್ವೈಟ್ ಮಾಡಬೇಕು ತೂವರೆ ವಿಷಯ ಒಟ್ಟಿಗೆ ಮುಗಿಸ್ಬೇಕು ಪಿಕ್ಚರ್ ಪರ್ಟಿಕ್ಯುಲರ್ ನಾರ್ಮಲಿ ಭಾರಿ ಹಾರ್ಶ್ ಇದೆ ಬಟ್ ಸೆನ್ಸಿಟಿವ್ ಭಾರಿ ಶೋ ಎಕ್ಸಿಕ್ಯೂಟ್ ಮ್ಯೂಸಿಕ್ನ ಭಾರಿ ಮೂವಿ ಚೆನ್ನಾಗಿದೆ ಸರ್ ಟೆನ್ಷನ್ ಎಲ್ಲ ಮರೆತು ಮೂವಿಯನ್ನು ನೋಡಿ ಸಪೋರ್ಟ್ ಮಾಡ್ಬೋದು ಒಂದು ಡಿಫ್ರೆಂಟ್ ಮೂವಿ ತೂಲಿ ಎಂಜಾಯ್ ಅದೇ ಸೆಂಟಿಮೆಂಟ್ ಪೂರ ಸಾಂಗ್ ಫ್ರೆಂಡ್
ಸಪೋರ್ಟ್ ಮಾಡಿ ಸಿನಿಮಾ ನೀವು ನೆಟ್ಟೆಂಡು ಬಂದಾಗ ನೀವು ನೆಟ್ಟೆಂಡು ಸಪೋರ್ಟ್ ದೇವರ ಮಾತೆಲ್ಲ ಪಿಕ್ಚರ್ ಕ್ಲಿಯರ್ ನಮ್ಮ ನೆಕ್ಸ್ಟ್ ಪಿಕ್ಚರ್ ಒಂದು ಎಲ್ಲ ತೆಲಿಕೋವಾಗಿ ಬರೆಯುವ ಅವಕಾಶ ಮಗನ ವಯಸ್ಸಿನಲ್ಲಿ ಆಶೀರ್ವಾದ. ಸೂಪರ್ ಫ್ಯಾಮಿಲಿದೊಟ್ಟಿಗೆ ಸಾಂಗ್ಸ್ ಲಿರಿಕ್ಸ್ ಭಾರಿ ಲೈಕ್ ಫ್ಯಾಮಿಲಿದೊಟ್ಟಿಗೆ ರಿಲ್ಯಾಕ್ಸ್ ಮಾಡ್ತಾರೆ ಮೈಂಡ್ ಒಳ್ಳೆಯದಿದೆ ನೋಡುವಂಥದ್ದು ಎಂಟರ್ಟೈನ್ಮೆಂಟ್